ಕಳೆದ 50 ವರ್ಷಗಳಿಂದ ಕಲ್ಲುತಿ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದೆ. ಶ್ರೀಮಂತ ಪಾಟೀಲ್ರವರ ಪ್ರಯತ್ನದಿಂದ ಅಭಿವೃದ್ಧಿ ಕಾಮಗಾರಿಗಳು ಭರದಿಂದ ಸಾಗ್ತಾ ಇದೆ ಅಂತ ಬಿಜೆಪಿ ಮುಖಂಡರು ಹಾಗೂ ಕಲ್ಲುತಿ ಗ್ರಾಮ ಪಂಚಾಯತ್ ಚುನಾವಣೆಯ ಅಭ್ಯರ್ಥಿಯಾದ ರವಿಕಾಂತ ಪಾಟೀಲ ಹೇಳಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಜಂಬಿಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಲ್ಲುತಿ ಗ್ರಾಮದಲ್ಲಿ ಸಾವಿರಾರು ಮಹಿಳೆಯರು ಮತ್ತು ಪುರುಷರು ಸೇರಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಈಗಾಗಲೇ ಶಾಸಕರ ವತಿಯಿಂದ ಕಲ್ಲುತಿ ಗ್ರಾಮದಾಗ SC ST ಕಾಲನಿಯೊಳಗೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಯಾರು. ಶ್ರೀಮಂತ ಅತ್ತೆ ಪಾಟೀಲ್ ಅವರು ಸ್ಕೂಲ್ ಬಿಲ್ಡಿಂಗ್ನು ಮಾಡ್ಯಾರು. ಅನೇಕ ಥರದ ನೀರಾವರಿ ಯೋಜನೆಗಳನ್ನ ಮಾಡ್ಯಾರು. ಕುಡಿ ನೀರಿನ ವ್ಯವಸ್ಥೆನ ಮಾಡ್ಯಾರು. ಇನ್ನೂ ಏನೇನು ಕುಂದು ಕೊರತೆಗಳದಾವು, ಯಾವುದೋ ಸಮಾಜದ ಇರ್ಬೋದು, ಗ್ರಾಮದ ಯಾವುದೇ ಇರ್ಬೋದು, ಅದನ್ನು ಅಭಿವೃದ್ಧಿ ಅವ್ರ ಮುಂದೆ ಇಟ್ಕೊಂಡು ನಾವು ಕೆಲಸವನ್ನು ಮುಂದೆ ಮಾಡೋದು ಅಂತ ಖಚಿತ. ಕಲ್ಲುತಿ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾದ ಪಾರ್ವತಿ ನಾಯ್ಕ ಪತಿಯಾದ ಅರ್ಜುನ ನಾಯ್ಕ ಮಾತನಾಡಿ, ಸಚಿವ ಶ್ರೀಮಂತ ಪಾಟೀಲ್ ರವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ರೈತಾಪಿ ವರ್ಗದವರಿಗೆ ಅಗ್ರಣಿ ನದಿಯಲ್ಲಿ ತೆರೆದ ಬಾವಿ ಕೊರೆದು ಸುಮಾರು 300 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಹಾಗೂ ವಾಲ್ಮೀಕಿ ಭವನ ಕಟ್ಟಡ ಕಾಮಗಾರಿ, ವಸತಿ ಯೋಜನೆ, ಸಿಸಿ ರಸ್ತೆ, ಬೀದಿ ದೀಪ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದರು. ನಮ್ಮ ಪೇರೆಂಟ್ದಿಂದ ಇವ್ರನ್ನ ಸುಧಾರಿಸಬೇಕು, ನಮ್ಮೂರಲ್ಲಿ ಕೆಲಸ ಮಾಡಬೇಕು, ಈ ನೀರಾವರಿ ಮನೆಗಳಾಗಲಿ SC ST ಯಾವ ಬಂದು ನಾವು ಮಾಡ್ಬೇಕಂತೇಳಿ ಇವರು ಆಶ್ವಾಸನೆ ಕೊಟ್ಟಿದ್ರೆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದು. ಅದರ ಸಂಬಂಧ ನಮಗೆ ಗೆಲ್ಲಿಸಿಕೊಟ್ರೆ ಅವರಿಗೆ ಮತ್ತು ಇಲ್ಲಿ ಸಚಿವರಿಂದ ಏನೇನು ಕಾಮಗಾರಿ ನಮ್ಗೆ ಹೆಲ್ಪ್ ಆಗೈತೆ ರೀ. ಇಲ್ಲಿ ನೀರಾವರಿ ಆಗೈತಿ, ಇವು ರೋಡ್ಗಳಾಗ್ಯಾವು, ಗಂಗಾ ಕಲ್ಯಾಣ ಬಾವಿಗಳಾಗ್ಯಾವು, ಸ್ಕೂಲ್ಗಳಾಗ್ಯಾವ ರೀ. ಅವರಿಂದ ನಮಗೆ ಹೆಲ್ಪ್ ಆಗೈತಿ. ಈ ಸಂದರ್ಭದಲ್ಲಿ ಶ್ರೀಮಂತ ಎಳಾವಕರ, ಮಹದೇವ ನಾಯ್ಕ, ಸುರೇಶ ಪಾಟೀಲ, ಮಹಿಳೆಯರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು.